ಬಿಜೆಪಿದ ಮುಖಂಡರಾದ ಕುಡ್ಲ ಮಂಡಲದ ಮಾಜಿ ಅಧ್ಯಕ್ಷರಾದ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿದ ಮಾಜಿ ಉಪಾಧ್ಯಕ್ಷರಾದ ನರೇಂದ್ರ ಮೋದಿಯರನ ಮಲ್ಲ ಅಭಿಮಾನಿಯಾದ ಅರೆನ ನಮೋ ಪುದರ್ಡ್ 7 ಇಲ್ಲಲಿನ ಇತ್ತನೆ ಅರ್ಹ ಫಲಾನುಭವಿಗಳಿಗೆ ಒದಗಿಸಾದ ಕೊರನ ಸಂತೋಷ್ ಕುಮಾರ್ ರೈ ಧಾರ್ಮಿಕ ಸಾಮಾಜಿಕ ಮುಂದಾಳುವಾದ ಬೇತೆ ಬೇತೆ ರೀತಿಯ ಸೇವೆ ಸಂದಾದ ಜನಗಳಿಗೆ ಮಸ್ತ್ ಆತ್ಮೀಯರಾದ ಪುನಾರ್ ಅರೆನ ಪುಟ್ಟುಪರ್ಬದ ಆಚರಣೆ ಐತಾರ ವಿಶೇಷ ರೀತಿಯ ಅರೆನ ಇಲ್ಲದ ಕುಲ್ ನಡಪಾಯಿರು ದೇರಳಕಟ್ಟೆದ ಸೇವಾಶ್ರಮ ಬಕ ಕೊಣಜದ ಅಭಯ ಆಶ್ರಯಾಗ ಹಣ್ಣು ಹಂಪಲು ಮಧ್ಯಾಹ್ನದ ಒಣಸದ ವ್ಯವಸ್ಥೆಯನ್ನು ಮಂತದು ಐತಾರ ಅರೆನ ಬೊಡೆದಿ ಜೋಕುಲು ಬಕ ಆಪ್ತೇರು ವಿತರಣೆ ಮಲ್ತೇರು ಸುರುಕಾದ ದೇರಳಕಟ್ಟೆದ ಸೇವಾಶ್ರಮದ ಅನಾಥರಿಗೆ ಹಣ್ಣು ಹಂಪಲು ವಿತರಣೆ ಮಲ್ತದು ಮಧ್ಯಾಹ್ನದ ಒಣಸದ ವ್ಯವಸ್ಥೆಗೆ ಸಹಕಾರ ಕೊರಿಯರು ಸೇವಾಶ್ರಮದ ಪುಂಜೋಲು ಈ ಪೊರ್ತು ಹೃದಯ ಸ್ಪರ್ಶಿಯಾದ ಪುಟ್ಟುಪರ್ಬದ ಶುಭಾಶಯನ್ನು ತೆರಿಪಾಯಿರು ಅಂತಿದ್ದಾರೆ. ಅದೇ ಅಲ್ಲ, ಈ ಆಶ್ರಮಕ್ಕೆ ಬೇಕಾಗಿ ಏನೆಲ್ಲ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಎಲ್ಲ ಉಪಹಾರ ಮಾಡಿದ್ದಾರೆ. ಹಾಗೆ ಈಗ ಸ್ವಲ್ಪ ಅನಾರೋಗ್ಯದ ಕಾರಣದಿಂದ ಅವರಿಗೆ ಬರಲಿಕ್ಕಾಗಲಿಲ್ಲ. ಓಲಿಯರ್ ಸಂತೋಷರಾಯ್ತಿಲ್ಲ ಹುಟ್ಟಿದ ದಿನ ಅಂಚೆ ಆ ಪ್ರಯತ್ನಡು ಅಂತ ಫಲವಸ್ತು ಒಂದು ಪೂರ ಮಸ್ತ್ ಕಣ ಇದೆ. ಬಕ ಅಂಚಿನ 6 ಮಂತನ ಈ ಆಶ್ರಮವು ದಾನ ಏರ್ಲೈತೆ ಅನಾರೋಗ್ಯದ ಕಾರಣ ನೋಡಿದು ಅವರಿಗೆ ಬರಿಯರಾಯ್ತು ಅಂಚೆ ಆಲೆ ಕೊಡ ದೇವ್ರು ಅರೆಗೆ ದುಮ್ಮದಳಕ್ಕನೆ ಆವಡ್ ಪಣ್ಣದು ಮಾತೆಲ್ಲ ನಮ್ಮ ಅಪ್ಪನಕ್ಕಲು ಅರೆಗೆ ಒಂದು ಪ್ರಾರ್ಥನೆ ಮಾಡ್ಕೊಡೋದು. ನಮ್ಮ ಮಾಧ್ಯಮದ ಆತ್ಮೀಯರು, ನಮ್ಮ ಮಾರ್ಗದರ್ಶಕರ ನೆಂಚಿನ ಸಂತೋಷ್ ಕುಮಾರ್ ರೈ ಓಲಿಯಾರ್ ಮೇರ್ನ ಪುಟ್ಟನ ಪರ್ಬ ಎಲ್ಲದ ದಿನ ಕರಿನ ಕೆಲವಾತು ವರ್ಷದಿಂಚಿ ಸಾಮಾಜಿಕವಾದ ತನ್ನ ಸೇವೆಯನ್ನು ತೊಡಗಿಸಿಕೊಂಡು ರಾಜಕೀಯವಾದ ಧಾರ್ಮಿಕವಾದ ಮಾತಾ ಕ್ಷೇತ್ರಗಳ ಸೇವೆ ಹೊಂದಿಪ್ಪನಂಚಿನ ಸನ್ಮಾನ್ಯ ಸಂತೋಷ್ ಕುಮಾರ್ ರೈಕುಲು ಕರಿನ ವರ್ಷ ಮಟ್ಟ ಸುಮಾರು 7 ಜನಕ್ಕೂ ವಾಸ್ತವ್ಯದ ಒಂದು ಮನೆಯೆಲ್ಲ ಒದಗಾದ ಕೊರತು ಸಮಾಜಮುಖಿ ಕಾರ್ಯ ಮಾಡ್ತೊಂದಿಲ್ಲೇರು ಇನ್ನಿಲ್ಲ ಆರ್ನ ಒಂಜಿ ಪುಟ್ಟು ಪರ್ಬದ ಲೆಕ್ಕೊಡು ನಮ್ಮ ಈ ಸೇವಾಶ್ರಮಕ್ಕೆ ಬೈದ ಸೇವಾಶ್ರಮದ ಬಂಧುಲೆಗೆ ನಿವಾಸಿಗಳಿಗೆ ಕರಿನ ಕೆಲವಾತು ವರ್ಷದಿಂಚಿ ಆಹಾರದ ವ್ಯವಸ್ಥೆ ಅಂಜನೆ ಗೋಡೆ ನಂಚಿನ ಹಣ್ಣು ಹಂಪಲ ವಿತರಣೆದ ವ್ಯವಸ್ಥೆಯನ್ನು ಮಲ್ತೊಂದುಲ್ಲೇರು ಇನ್ನಿಲ್ಲ ಆರ್ನ ಪುಟ್ಟು ಬರ್ಬದ ಸಲಾದ ನಮ್ಮ ಭೋಜನ ವ್ಯವಸ್ಥೆ ಅಂಚನೆ ಇನಿತ ಇತ್ತೆ ಹೊರ್ತುಡು ಹಣ್ಣು ಹಂಪಲ ವಿತರಣೆಯನ್ನು ಆರ್ನ ಧರ್ಮಪತ್ನಿ ವೀಣಕ್ಕ ಬೈದೇರು ನನ್ನ ಮಗೆ ಸಮ್ಯಕ್ ಬೈದೇರು ಅಂಚನೆ ಮಗಲು ಸ್ಪರ್ಶ ಬೈದೇರು ಅಕ್ಲು ಅಂಚನೆ ಆರ್ನ ಆತ್ಮೀಯ ಬಂಧುಳು ಆರು ಕೆಲವು ದಿನೊಟ್ಟಿಂಚಿ ಒಂಜಿ ಎಲ್ಯ ಅನಾರೋಗ್ಯದಿದ್ದು ನಡೆದಾದ ಇನ್ನೀಡೆ ಬೈದ್ಯರು ಆರು ಅನಾಥ ಬೇಗ ಆರೋಗ್ಯಯುತವಾದ ಅರೆಗೆ ಆರೋಗ್ಯಯುತವಾಯಿನಂಚಿನ ದೀರ್ಘಾಯುಷ ದೇವರು ಕರುಣಿಸಾಡು ಪಂಡದು ಮುಲ್ಪದ ಆ ಒಂಜಿ ಆಶ್ರಮವಾಸಿಲು ಅಂಚನೆ ನಮ್ಮ ಮಾತೆರ್ಲ ಆರೆಗೆ ಶುಭಾರೈಕೆ ಮಲ್ತುಂಡು ಆರ್ನ ಪುಟ್ಟು ಪರ್ಬನ್ನು ಇನ್ನು ಆಚರಣೆ ಮಲ್ತುಂಡು ವಿಶೇಷ ಆರ್ನ ಪುಟ್ಟು ಪರ್ಬದ ದುಮ್ನಾಣಿ ಆರ್ನ ಮಗನ ಸಮ್ಯಕ್ಕನೆಲ್ಲ ಬರ್ತದೆ ಇನಿ ಆರ್ನ ಬರ್ತದೆ ಆರೆಗೆಲ್ಲ ನಮ್ಮ ಮಾತೆರ್ನೆಲ್ಲ ಪರವಾದ
ಹುಟ್ಟುಹಬ್ಬದ ಶುಭಾಶಯ ನಮ್ಮ ಅವೆರ್ದು ಬೊಕ ಅಭಯ ಆಶ್ರಯಡ್ ಹಣ್ಣು ಹಂಪಲು ವಿತರಣೆ ಮಲ್ತದು ಮಧ್ಯಾಹ್ನದ ಒಣಸ್ತ ವ್ಯವಸ್ಥೆಗೆ ಸಹಕಾರ ಕೊರಿಯರು. ನಮ್ಮೆಲ್ಲರ ಆತ್ಮೀಯರು, ನಮ್ಮ ಮಾರ್ಗದರ್ಶಕರು ಆದಂಥ ಸಾಮಾನ್ಯ ಸಂತೋಷ್ ಕುಮಾರ್ ರೈ ಬೋಲ್ಯಾರ್ ಇವರ ಹುಟ್ಟುಹಬ್ಬ ದಿವಸ ನಾಳೆ. ಹೋದ ವರ್ಷ ಕೂಡ ಕಳೆದ ಒಂದೆರಡು ವರ್ಷದಲ್ಲಿ ಕೂಡ ಅವರ ಹುಟ್ಟುಹಬ್ಬವನ್ನು ನಾವಿಲ್ಲಿ ಆಚರಿಸಿದ್ದೇವೆ. ಅವರ ಹುಟ್ಟು ಹಬ್ಬದ ಪ್ರಯುಕ್ತ ಆಶ್ರಮ ವಾಸಿಗಳಿಗೆ ಆಹಾರದ ವ್ಯವಸ್ಥೆ ಹಾಗೆ ಹಣ್ಣು ಹಂಪಲು ವಿತರಣೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಆಶ್ರಮದ ಸಂಚಾಲಕರಾದಂಥ ಹಿರಿಯರಾದಂಥ ಶ್ರೀನಾಥ್ ಹೆಗ್ಡೆ ಅವರು ಉಪಸ್ಥಿತರಿದ್ದಾರೆ. ಅವರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಸಂತೋಷ್ ಅಣ್ಣನವರ ಧರ್ಮಪತ್ನಿ ಶ್ರೀಮತಿ ವೀಣಾ ರೈ ಅವರಿದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಸಂತೋಷ್ ಅಣ್ಣನ ಸುಪುತ್ರ ಸಂಯುಕ್ತ ರೈ ಅವರ ಹುಟ್ಟುಹಬ್ಬ ಇವತ್ತು. ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸಿದ್ದೇನೆ. ಅವರ ಸುಪುತ್ರಿ ಸ್ಪರ್ಶ ರೈ ಅವರಿದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅವರ ಸೋದರರಿದ್ದಾರೆ, ಹಾಗೆ ಸೋದರಳಿಯ ಇದ್ದಾರೆ. ಹಾಗೆ ಅವರ ಸನ್ಮಿತ್ರರಾದಂಥ ರವಿಶಂಕರ್ ಸೋಮೇಶ್ವರ, ನಮ್ಮ ಪುರಸಭೆಯ ಸೋಮೇಶ್ವರ ಪುರಸಭೆಯ ಉಪಾಧ್ಯಕ್ಷರು, ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸಿದ್ದೇನೆ. ಹಾಗೆ ಸಂತೋಷಣ್ಣನ ಸನ್ಮಿತ್ರರಾದಂಥ ರವಿರೈ ಪಜೀರ್ ಅವರು, ರಾಜೇಶ್ ಮಡಿವಾಳ್ರವರು, ಭರತ್ ಗಟ್ಟಿ ಕೊಣಾಜಿ ಅವರು ಇದ್ದಾರೆ. ಅವರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಾ ಅವರ ಆಶ್ರಮದ ಪರವಾಗಿ ಅವರಿಗೆ ಎಲ್ಲರಿಗೂ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಸಂತೋಷಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ನಾವೆಲ್ಲ ಶುಭಾರೈಕೆ ಮಾಡೋಣ. ಅವರಿಗೆ ಆಯುರಾರೋಗ್ಯ ಐಶ್ವರ್ಯ ಒದಗಲಿ. ಅವರ ಕುಟುಂಬಕ್ಕೆ ಒಳ್ಳೆಯ ಒಂದು ಸಮಾಜ ಸೇವೆಯನ್ನು ಮಾಡುವಂಥ ಸದಾವಕಾಶ ಒದಗಿ ಬರಲಿ. ನಮ್ಮ ಆಶ್ರಮ ವಾಸಿಗಳ ಪರವಾಗಿ ಅವರಿಗೆ ತುಂಬ ಆರೈಕೆಗಳನ್ನು ಮಾಡ್ತಾ ಇದ್ದೇವೆ. ಹಿರಿಯರು ಒಂದೆರಡು ಮಾತುಗಳ ಒಂದು ಶುಭಾರೈಕೆಯನ್ನು ಮಾಡಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಒಂದು ವಿಷಯ, ಸಂತೋಷ್ ಅಣ್ಣ ಯಾವಾಗಲೂ ಬರ್ತಾ ಇದ್ದರು, ಹುಟ್ಟುಹಬ್ಬಲ್ಲಿ ಆಚರಿಸ್ತಾ ಇದ್ದರು. ಅವರ ನಗುಮುಖ ನಮಗೆಲ್ಲ ಸಂತೋಷ ಕೊಡ್ತಾ ಇದ್ದೆ. ಯಾವಾಗಲೂ ಇವತ್ತು ಅವರು ಬರಲಿಲ್ಲ, ಆದರೆ ಅವರ ಪ್ರೀತಿಯಿಂದ ಹಾಗೂ ನೀವು ಎಲ್ಲ ಮಿತ್ರರು ಅವರ ಮೇಲಿನ ಅಭಿಮಾನದಿಂದ ಅವರ ಹುಟ್ಟುಹಬ್ಬನ ಆಚರಿಸ್ತಾ ಇದ್ದೀರಿ. ಅದರಿಂದ ಈಗ ಮಗನ ಹುಟ್ಟುಹಬ್ಬವನ್ನು ಈ ದಿನ ಆಚರಿಸ್ತಾ ಇದ್ದೀರಿ. ನಮಗೆ ತುಂಬ ಸಂತೋಷ. ಅವರಿಗೆ ಪರಮಾತ್ಮ ಆಯುಷ್ಯ ಆರೋಗ್ಯ ಎಲ್ಲ ಸರ್ವ ರೀತಿಯ ಶಕ್ತಿ ಕೊಡಲಿ, ಇದೇ ರೀತಿ ಸೇವೆ ಮಾಡುವ ಶಕ್ತಿ ಕೊಡಲಿ. ಮತ್ತೊಮ್ಮೆ ಬರುವ ವರ್ಷ ಅವರನ್ನು ನಾವು ಇಲ್ಲಿ ನೋಡಿ ಅವರಿಗೆ ಹರಸುವ ಒಂದು ಸೌಭಾಗ್ಯ ನಮಗೆ ಬರಲಿ ಅಂತೇಳಿ ಕೇಳಿಕೊಂಡು ನಿಮಗೆ ಮತ್ತೊಮ್ಮೆ ಎಲ್ಲರಿಗೂ ಇವತ್ತು ನಮ್ಮ ಆಶ್ರಮದಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿ ನಮಗೆ ಆಹಾರದ ವ್ಯವಸ್ಥೆ ಹಾಗೆ ಇಂದಿನ ಕೆಲವು ವರ್ಷಗಳಲ್ಲಿ ಕೂಡ ಸರ್ವ ಸಹಕಾರವನ್ನು ನೀಡುತ್ತಿರುವ ಸಂತೋಷ್ ಕುಮಾರ್ ಮತ್ತು ಅವರ ಕುಟುಂಬದವರಿಗೆ ಆಶ್ರಮದ ಪರವಾಗಿ ಅನಂತ ವಂದನೆಗಳನ್ನು ಸಮರ್ಪಿಸುತ್ತಾರೆ. ಆತ್ಮೀಯ ಬಂಧುಲೆ, ನಾವು ಮಾತೆರ್ಲ ಆತ್ಮೀಯ ಒಂಜಿ ಮಿತ್ರರಾದಿತ್ತದು. ಈ ಭಾಗದ ಧಾರ್ಮಿಕ ಮುಂದಾಳತ್ವ ಸಾಮಾಜಿಕ ನೇತಾರಾದಿತ್ತದು. ದೀನ ದಲಿತೇರ್ನ ಒಂಜಿ ಕಣ್ಮಣಿ ಆದಿತ್ತದು. ರಾಜಕೀಯ ನೇತಾರಾದಿತ್ತದು. ಕರಿನ ಕೆಲವಾತು ವರ್ಷದಿಂಚಿ ಸಮಾಜಮುಖಿ ಕೆಲಸ ಕಾರ್ಯ ಮಲ್ತೊಂದಿಪ್ಪುನಂಚಿನ ಸಂತೋಷ್ ಕುಮಾರ್ ರೈ ಬೋಳಿಯಾರು ನಂಗೆ ಮಾತೆರೆಗ್ಲ ಚಿರಪರಿಚಿತೇರು.
ಆತ್ಮೇರೆ ಕರಿನ ಕೆಲವಾತು ವರ್ಷದಿಂಚಿ ಆರ್ನ ಒಂಜಿ ಪುಟ್ಟು ಪರ್ಬನು ಬಾರಿ ಪೊರ್ಲುಡು ಅರ್ಥಗರ್ಭಿತವಾದ ಮಲ್ಪವನ್ನು ಬರಂದುಲೇರು ನಂಗೆ ತೆರಿನ ಮಟ್ಟಿಗೆ ಕರಿನ ಈ ಅಭಯ ಆಶ್ರಯಡು ಕೆಲವಾತು ವರ್ಷದಿಂಚಿ ಮುಲ್ತ ಹಿರಿಯಕಲಿಗೆ ಹಣ್ಣು ಹಂಪಲು ಅಂಚನೆ ಮಧ್ಯಾಹ್ನದ ಒಣಸದ ವ್ಯವಸ್ಥೆಗೆ ಸಹಕಾರನು ಕೊರೊಂದು ಮುಲ್ತ ಮಾತ ಹಿರಿಯಕಲ್ನ ಸಮ್ಮುಖೋಡು ಆರ್ನ ಪುಟ್ಟು ಪರ್ಬನ್ನು ನಡ್ಕೊಂಡು ಬರುತ್ತೇರಿ ಇನಿತಾತ್ ಪೊರ್ತು ಕಾಂಡದ ಪೊರ್ತುಗು ನಮ್ಮ ಸೇವಾಶ್ರಮಡ್ಲ ಪೋದು ಹಣ್ಣು ಹಂಪಲ ಇಂಚಿನ ಮಾತ ಸೇವಿನ ಕೊರ್ದು ಎಲ್ಲದ ದಿನ ತನಿ ನಮ್ಮ ಸಂತೋಷ್ ರೈಕ್ಲಿನ ಬರ್ತಿರದ ಕಾರ್ಯಕ್ರಮ ನಡಪೆರೆಂಡು ಆ ಕಾರ್ಯಕ್ರಮ ಆರ್ನ ಸ್ವಗೃಹ ಕುಯ್ದ ಬೈಲ್ದು ಆ ಕಾರ್ಯಕ್ರಮ ನಡ್ಪಣದೊಟ್ಟಿಗೆ ಇನಿತ ದಿನ ಆರ್ ನಮಗೆ ಸಮಿತ್ರೈನೆಲ್ಲ ಪುಟ್ನ ಪರ್ಬ ಐನ್ಲ ಇಂಥ ದಿನ ಬಾರಿ ಪೊರ್ಲುಡು ಅರ್ಥಗರ್ಭಿತವಾದ ನಮ್ಮ ಆಚರಣೆ ಮಲ್ತೊಂದಿಲ್ಲ ಆತ್ಮೇರಿ ನಂಗೆ ತಿರಿನ ಲೆಕ್ಕನೆ ಸಂತೋಷನ್ನೇ ಕರಿನ ಕೆಲವಾತು ವರ್ಷದೊಂಜಿ ಸಮಾಜಮುಖಿ ಕೆಲಸ ಕಾರ್ಯ ಮಲ್ಪೊಟ್ಟಿಗೆ ನಮೋಂದು ಪನ್ಪಂಚಿನ ಒಂಜಿ ಪಾಪದಕ್ಲೆ ಕಷ್ಟದಕ್ಲಿಗೆ ಇಲ್ಲಿ ಕಟ್ಟಾದ ಕೊರ್ತನೊಂಚಿನಿ ಸೇವೆನ ಆರು ಮಲ್ತೊಂದುಲ್ಲೇರಿ ಕರಿನ ಕೆಲವಾತು ವರ್ಷದಿಂಚಿ ಆರು 7 ಇಲ್ಲಿನ ಕಟ್ಟದು ಅಕಲಿಗೆ ಸಮರ್ಪಣೆ ಮಲ್ದೇರಿ ಇಲ್ಲಿ ಕಟ್ಟನು ಹಿಡಿದು ಕೆಸರು ಕಲ್ಲು ಪಾಡ್ನ ಹಿಡ್ದಿಂಚಿ ಪ್ರತಿ ಒಂಜಿ ಐತ ಪೂರ್ಣ ಪ್ರಮಾಣದ ಕೆಲಸ ಕಾರ್ಯ ಮಲ್ತದ್ದು ಹಿಂದೂ ಧರ್ಮದ ಆಚಾರ ವಿಚಾರದ ಪ್ರಕಾರ ಇಲ್ಲೋಕೇಲಿ ಮಲ್ತದ್ದು ಐನು ಸಮಾಜಗೂ ಸಮರ್ಪಣೆ ಏರಿಗೆ ಇಲ್ಲಿ ಕಟ್ಟದು ಕೊಡ್ತಾರೆ ಅಕಲಿಗೆ ಸಮರ್ಪಣೆ ಮಲ್ತೊಂದುಲೇರಿ ಎಲ್ಲೆಲ್ದ ದಿನತಾನಿ ಆನ ಪುಟ್ಟು ಪರ್ವದ ಪ್ರಯುಕ್ತವಾದ ಎನ್ಮನೆ ಇಲ್ಲಿದ ಒಂಜಿ ಐಕ್ ಎಲ್ಲೆ ಒಂಜಿ ಕಾರ್ಯಕ್ರಮನು ಆರು ಎಲ್ಲೆ ಘೋಷಣೆ ಮಲ್ಪೆರುಲ್ಲೇರಿ ಆ ಎನ್ಮನೆ ಇಲ್ಲಿ ಘೋಷಣೆ ಮಲ್ಪನದ ಒಟ್ಟಿಗೆ 6 ಕಲ್ತನಂಚಿನ ಶಾಲೆ ನಮ್ಮ ಪಜೀರು ಗ್ರಾಮದ ಪಾನಳಿಪ್ಪುನಂಚಿನ ಸರ್ಕಾರಿ ಶಾಲೆಗೆ ಬಾರಿ ಶೋಕುದ ಒಂಜಿ ಸಭಾಂಗಣ ಕಟ್ಟದು ಕೊರ್ಪ ಮೇಲೆ ಒಂಜಿ ಘೋಷಣೆ ಮಲ್ತೊಂದುಲೇರಿ ಐತೆ ಒಟ್ಟಿಗೆ ನಮ್ಮ ಬೋಳಿಯಾರ್ ಗ್ರಾಮಡಿಪ್ಪುನಂಚಿನ ಶ್ರೀ ದತ್ತಾತ್ರೇಯ ಒಂಜಿ ಸರ್ಕಾರಿ ಶಾಲೆಗೆ ಅಲ್ತ ಒಂಜಿ ಅಭಿವೃದ್ಧಿಗೋಸ್ಕರ ಒಂಜಿ 50,000 ರೂಪಾಯಿ ಕೊರ್ಪನೆಲ್ಲ ಒಂಜಿ 6 ಘೋಷಣೆ ಮಲ್ದೇರಿ ಈ ರೀತಿ ಸಮಾಜಮುಖಿ ಧಾರ್ಮಿಕ ಸಾಮಾಜಿಕ ಮಾತ ಕಾರ್ಯಕ್ರಮಗಳ ಸೇವೆ ಮಲ್ತೊಂದು ಇಪ್ಪನಂಚಿನ ಸಂತೋಷನೇ ನಮ್ಮ ಊರದ ಒಂಜಿ ಹೆಮ್ಮೆ ನಮ್ಮ ಈತೆ ಪ್ರಾರ್ಥನೆ ನಮ್ಮ ಮಾತೆರ್ಲ ನನಾತ ಅರೆಗೆ ಆ ಸೇವೆ ಮಲ್ಪನ ಭಾಗ್ಯ ದೇವರು ಕರುಣಿಸಾಡು ಅರೆಗೆ ಆಯುಷ್ಯಪೂರ್ಣ ಆರೋಗ್ಯನು ದೇವರು ಕೊರ್ದು ಅರೆಗೆ ನನಾತ್ ಇಂಚಿನ ಸಮಾಜಮುಖಿ ಕೆಲಸ ಕಾರ್ಯ ಮಲ್ಪನಂಚಿನ ಸೇವೆ ಮಲ್ಪನ ಭಾಗ್ಯ ಆ ದೇವರು ಕರುಣಿಸಾಡು ನಮ್ಮ ಮಾತೆರ್ನ ಹಿತೈಸಿಲಾರ್ಡ ಪ್ರಾರ್ಥನೆ ಮಲ್ತೊಂದಿಲ್ಲ ಇನಿತ ದಿನಟು ಈ ಅಭಯಾಶ್ರಮ ಮಲ್ತನಂಚಿನ ಈ ಪುಟ್ಟು ಪರ್ಬದ ನಿಮಿತ್ತದ ಮುಲ್ತ ಮಾತ ಹಿರಿಯಕಲ್ಲ ಅರೆಗೆ ಶುಭಾಶಯನ ಕೋರ್ದು ಆಶೀರ್ವಾದ ಮಲ್ದಿರಿ ದಾನಂತ ಪಂಡ ಆರೊಂದುವೇ ರೀತಿ ನನಾತ್ ವರ್ಷಡ್ಲ ಈ ಆಶ್ರಮಗೂ ಒಂಜಿ ಸೇವೆ ಮಲ್ಪನ ಭಾಗ್ಯ ಅರೆಗೆ ಒದಗಾದ ಕೊರಡಂದು ಅಂಚನೆ ಕೈತಲ್ದ ಸೇವಾಶ್ರಮಡ್ಲ ಪೋದು ಆರು ಸೇವೆನ ಕೊರ್ದು ಅಲ್ಪದ ಹಿರಿಯಕ್ಲೆಗ್ಲ ಹಣ್ಣು ಹಂಪಲ ಒಣಸದ ವ್ಯವಸ್ಥೆಯನ್ನು ಮಲ್ದೇರಿ ನನ್ನ ದುಂಬುಗ್ಲ ಒಂದೇ ರೀತಿಯ ಕೆಲಸ ಕಾರ್ಯ ಮಲ್ಪಲೆಕ್ಕ ದೇವರ ಕರುಣಿಸಾಡು ವಿನಂತಿ ಮಲ್ತಂದು ಅಭಯಾಶ್ರಮದ ಮಾತ ಹಿರಿಯಕಲ್ನ ಪರವದ್ಲ ಅರೆಗೆ ಆಶೀರ್ವಾದನ ನಟ್ಟದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಲ್ಪರೆ ಎಲ್ಲೇ ಆರ್ನ ಇಲ್ಲ ನಡಪಂಚಿನ ಕಾಂಡೆ ವರ್ಮಗಂಟೆ ನಡಪಂಚಿನ ಕಾರ್ಯಕ್ರಮಡು ಮಾತ ಆರ್ನ ಇಷ್ಟಮಿತ್ರರು ಬಂಧುಗಳು ಮಾತ ಪಾಲ್ಪಡೆದು ಕಾರ್ಯಕ್ರಮ ಯಶಸ್ವಿ ಮಲ್ತುಕೊಂಡು ವಿನಂತಿ ಮಲ್ತಂದಿಲ್ಲ ಸಂತೋಷ್ ಕುಮಾರ್ ರೈ ಬೋಳಿಯಾರನ ಬೊಡೆದಿ ಶ್ರೀಮತಿ ವೀಣಾ ಸಂತೋಷ್ ರೈ ಮಗೆ ಸಮ್ಯಕ್ ರೈ ಮಗಲ್ ಸ್ಪರ್ಶ ರೈ ಹಿತೈಷಿ ಬಂಧುಲು ರವಿಶಂಕರ್ ಸೋಮೇಶ್ವರ ಭರತ್ ಗಟ್ಟಿ ಕೋಣಾಜೆ ಆನಂದ ಶೆಟ್ಟಿ ರವಿರೈ ಪಜ್ಜೀರ್ ದಕ್ಷಿತ್ ಶೆಟ್ಟಿ ರವಿರೈ ಪಟ್ಲೇರ್ ರಾಜೇಶ್ ಮಡಿವಾಳ್ ಸೇವಾಶ್ರಮದ ಮ್ಯಾನೇಜರ್ ಬಾಲಕೃಷ್ಣ ಅಭಯ ಆಶ್ರಯದ ಸಂಚಾಲಕಿಯರು ಶ್ರೀನಾಥ್ ಹೆಗ್ಡೆ ಇಂಚಿತಿ ಪ್ರಮುಖರು ಈ ಪಡ್ತು ಒಟ್ಟಿಗೆ ಎತ್ತಿರು